ಫೆಬ್ರವರಿ 20ರಂದು ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶವೊಂದರಲ್ಲಿ ರುಂಡವಿಲ್ಲದ ಶವವೊಂದು ಸಿಕ್ಕಿತ್ತು. ಪ್ರಕರಣದ ಬೆಂಬತ್ತಿದ ಪೊಲೀಸರು ಆರೋಪಿಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. 80 ವರ್ಷದ ಶಿವಕ್ಕ ಸೋಮಣ್ಣಗೌಡ ಪಾಟೀಲ್ ಕೊಲೆಯಾದ ಪ್ರಜ್ಞೆ ಮೂಲತಃ ಶಿವಮೊಗ್ಗದವನಾದ 45 ವರ್ಷದ ಕೃಷ್ಣಪ್ಪ ಮೇದರ ಕೊಲೆಗೈದ ಪಾಪಿ. ಶಿವಕ್ಕ ಮನೆಯ ಎದುರುಗಡೆ ಮನೆಯಲ್ಲಿಯೇ ಕೃಷ್ಣಪ್ಪ ವಾಸ ಇದ್ದ. ಗೂಡಂಗಡಿ ವ್ಯಾಪಾರ ಮಾಡಿಕೊಂಡಿದ್ದ ಶಿವಕ್ಕಳ ಚಿನ್ನದ ಮೇಲೆ ಕೃಷ್ಣಪ್ಪ ಕಣ್ಣು ಹಾಕಿದ್ದ. ಆಕೆಯ ಕಷ್ಟ ಸುಖಕ್ಕೆ ಸ್ಪಂದಿಸುವವನಂತೆ ನಟಿಸ್ತಾ ಇದ್ದ. ಶಿವಕ್ಕಳ ಆರೋಗ್ಯ ಹದಗೆಟ್ಟಾಗ ಇದೇ ಕೃಷ್ಣಪ್ಪ ಆಸ್ಪತ್ರೆಗೆ ಕರೆದೊಯ್ದಿದ್ದ. ಇದೀಗ ಮತ್ತೆ ಆರೋಗ್ಯ ಸರಿಯಿಲ್ಲ ಅಂತ ಶಿವಕ್ಕಳನ್ನ ಆಸ್ಪತ್ರೆಗೆ ಕರೆದೊಯ್ದ ಕೃಷ್ಣಪ್ಪ ಆಕೆಯ ಚಿನ್ನ ಲಪಟಾಯಿಸುವ ಪ್ಲಾನ್ ಮಾಡಿಕೊಂಡಿದ್ದ. ಆಸ್ಪತ್ರೆಯಿಂದ ಹಿಂದಿರುಗುವಾಗ ಕಾಡಿಗೆ ಕರೆದೊಯ್ದು ಅಜ್ಜಿಯ ಕತ್ತು ಕೊಯ್ದಿದ್ದಾನೆ. ಬಳಿಕ ದೇಹದ ಬಟ್ಟೆಗಳನ್ನು ತೆಗೆದು ವಿವಸ್ತ್ರಗೊಳಿಸಿದ್ದ. ರುಂಡವನ್ನ ಬೇರೆಡೆ ಹೂತು ಹಾಕಿ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು, ಈ ಹಿಂದೆ ಆತ ತನ್ನ ಸ್ನೇಹಿತನನ್ನೇ ಕೊಂದು ಜೈಲು ಪಾಲಾಗಿದ್ದ ವಿಚಾರ ಬಯಲಾಗಿದೆ. ಈ ಕೇಸ್ನಲ್ಲಿ ಕಳೆದ 6 ತಿಂಗಳ ಹಿಂದೆಯಷ್ಟೇ ಆತ ಜಾಮೀನಿನ ಮೇಲೆ ಹೊರಬಂದಿದ್ದ ಅಂತ ತಿಳಿದು ಬಂದಿದೆ. ಸದ್ಯ ಚಿನ್ನದಾಸೆಗೆ ಬಡಪಾಯಿ ಅಜ್ಜಿಯ ಕೊಂದು ಮತ್ತೆ ಜೈಲು ಸೇರಿದ್ದಾನೆ.